ಮಂಜೇಶ್ವರದ ಮೀಂಜ ಪಂಚಾಯತ್ ಎನ್ಆರ್ಇಜಿ ವರ್ಕರ್ಸ್ ಯೂನಿಯನ್ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಿಯಾಪದವು ಅಂಚೆ ಕಚೇರಿಗೆ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ಸಿಪಿಎಂ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಹಾಗೂ ಕೇರಳ ರೈತ ಸಂಘದ ರಾಜ್ಯ ಸಮಿತಿಯ ಸದಸ್ಯ ಕಾಮ್ರೇಡ್ ಕೆಆರ್ ಜಯಾನಂದ ಅವರು ಉದ್ಘಾಟಿಸಿದರು. ಎನ್ಆರ್ಇಜಿ ಏರಿಯಾ ಸಮಿತಿಯ ಅಧ್ಯಕ್ಷೆ ಸರಸ್ವತಿ ಎಲಿಯಾನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪಂಚಾಯತ್ ಸದಸ್ಯ ಜನಾರ್ದನ್ ಪೂಜಾರಿ, ಲೋಕಲ್ ಕಾರ್ಯದರ್ಶಿ ಲೋಕೇಶ್ ಚಿನಾಲ, ಮಹಿಳಾ ಅಸೋಸಿಯೇಷನ್ನ ನೇತಾರೆ ಶ್ರೀಮತಿ ಐರಿನ್ ಜೋಸ್ಫಿನ್ ಮೊದಲಾದವರು ನೇತೃತ್ವವನ್ನು ವಹಿಸಿದ್ದರು. ಮೀಂಜ ಪಂಚಾಯತ್ ಕಚೇರಿಯಿಂದ ಅಂಚೆ ಕಚೇರಿಯವರೆಗೆ ನಡೆದ ಮಾರ್ಚ್ನಲ್ಲಿ ನೂರಾರು ಮಂದಿ ಎನ್ಆರ್ಇಜಿ ಕಾರ್ಮಿಕರು ಪಾಲ್ಗೊಂಡರು. ರಾಜ್ಯಸಭಾ ಲೀಡರ್ ಸೀತಾರಾಮ್ ಯೆಚೂರಿ ಡಿ ರಾಜವಾಸಿಯಾದಂದು ವಿದ್ಯಾಭ್ಯಾಸ ಜಾನಂದಿನ ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಉದ್ಯೋಗ ಹೊರಪಡಿಸಿದ ಪದ್ಧತಿ ಆವಿಷ್ಕಾರ ಮಾಡಿದರು. ಐಕ್ಯತೆಯ ಪ್ರಧಾನ ವರದಿಯ ಕಾರಣ ಉತ್ತರ ಇಂಡಿಯನ್ ರಾಜ್ಯಗಳಲ್ಲಿ ಕಾಂಡಿಡದ ಬಯ್ಯಬಟ್ಟ ಕೆಲಸ ಮಾಡ್ತಕ್ಕ ₹14 ಪೊಂಜನಕ್ಲೆಗಳ ₹20 ಆಂಜನಕ್ಲೆಗೆ ಜನರಿಗೆ ಗಟ್ಟಾಯ್ತಾರೆ. ಆನಿ ಬಹುಮಾಳಕೇರ್ನ ಶಿಫಾರಸ್ ಅಡಿಸ್ಥಾನ ಮಂತದಾದಿತರು ಅವಳಿತನಕ್ಲೆಗೆ ಬೇರೆ ಬಂದಿದ್ದರು. ಕೇರಳದ ಲೆಕ್ಕ ಐದು ಅಡಿಸ್ಥಾನರಾದರೂ ಉತ್ತರ ಇಂಡಿಯನ್ ರಾಜ್ಯಗಳ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಬಲಿಯರಬಾರದು, ಅಂಕಲೆಗೆ ಒಂದು ಕೊರತೆ ವರ್ಷ ಬಲಿಯರಬಾರದು, ಒಂದು ವರ್ಷ 100 ದಿನ ಕೆಲಸ ಕೊಡುವಂತ ದಿನ ಮಾತ್ರವಾದ ಉಪಜನ ಬಿಲ್ ಪಾರ್ಲಿಮೆಂಟ್ ಪಾಸ್ ಮಾಡಿದೆ. ಆ ಬಿಲ್ ಕಾನೂನು ಪ್ರಕಾರ ಬಿಲ್ ಅದು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.